ತೊಕ್ಕೋಡು ಬಸ್ ಸ್ಟ್ಯಾಂಡ್ ಇಂದಿರಾ ಕ್ಯಾಂಟೀನ್ಗೆ ಪೌರಾಡಳಿತ ಬೊಕ್ಕ ಹಜ್ ಸಚಿವರು ರಹೀಂ ಖಾನ್ ಬುಧವಾರ ಕಾಂಡೆ ದಿಢೀರ್ ಭೇಟಿ ಕೊಡದು ಆಹಾರದ ಗುಣಮಟ್ಟ ಸ್ವಚ್ಛತೆಯನ್ನು ಪರಿಶೀಲನೆ ಮಾಡಿದರು. ಇಂದಿರಾ ಕ್ಯಾಂಟೀನ್ ಪರಿಸರ ಆಹಾರ ಕೊಠಡಿಯನ್ನು ಪರಿಶೀಲನೆ ಮಾಡಿದ ತಾನು ಸ್ವತಃ ಇಂದಿರಾ ಕ್ಯಾಂಟೀನ್ ತಿಂಡಿನ ತಿಂದದು ಗುಣಮಟ್ಟನ ಪರಿಶೀಲನೆ ಮಾಡಿದರು. ಸಿಸಿಟಿವಿದ ವ್ಯವಸ್ಥೆ ನಾನಲಾತ ಸೌಕರ್ಯದ ವ್ಯವಸ್ಥೆಲು ಆವಡ್ ಪಡೆದು ಅಧಿಕಾರಿಗಳಿಗೆ ಸೂಚನೆ ಕೊರಿಯರು. ಐಡೆಂಟಿಫೈ ಮಾಡಕ್ಕೆ ಹೇಳಿದ್ದೀವಿ ಸರ್. ಚೀಫ್ ಆಫೀಸರ್ಸು ಮತ್ತು ತಹಸೀಲ್ದಾರ್ ಸಹ ತಾಲೂಕಿಂದು ಅವರು ಕೋಆರ್ಡಿನೇಟ್ ಮಾಡಿ ಲ್ಯಾಂಡ್ ಎಲ್ಲ ಇವಾಗ ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಸರ್. ಪ್ರಪೋಸಲ್ ಕೂಡ ಕೊಟ್ಟಿದ್ದೀವಿ ಸರ್. ಅಂದರೆ ಅಪ್ರೂವಲ್ ಬಂದ ತಕ್ಷಣ ಈಗ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಇದೆ. ಎಸ್ಪೆಷಲಿ ಈ ಪೊರ್ತು ಹೊಸಕುರಳ್ಳ ಪಾತಿರ್ನ ಸಚಿವರು ರಹೀಂ ಖಾನ್ ಇಂದಿರಾ ಕ್ಯಾಂಟೀನ್ ಸೌಕರ್ಯ ಅಭಿವೃದ್ಧಿ ತಿಂಡಿ ತೆನಸು ವನಸ್ಲೆದ ಕ್ವಾಲಿಟಿ ಬೊಕ್ಕ ಕ್ವಾಂಟಿಟಿದ ಬಗ್ಗೆ ಗಮನ ಕೊಡ್ಪೆ ಪಂಡು ತೆರಿಪಾಯರು. ತಮ್ಮೆಲ್ಲರಿಗೆ ನಮಸ್ಕಾರ. ನಾನು ಈಗ ಮಂಗಳೂರಿನಲ್ಲಿ ಉಲ್ಲಾಲ್ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಆದರೂ ಸುಮಾರು ನಾನು ಚಿತ್ರದುರ್ಗ ಮತ್ತು ಬೇರೆ ಹರಿಹರ ಆ ಥರ ಬೇರೆ ಕಡೆ ಡಿಸ್ಟಿಕ್ನಲ್ಲಿ ವಿಸಿಟ್ ಕೊಟ್ಟಿದ್ದೀನಿ. ಮಂಗಳೂರ್ದು ಸ್ವಲ್ಪ ಪರವಾಗಿಲ್ಲ, ಇಲ್ಲಿ ಸ್ವಲ್ಪ ಸಿಸ್ಟಮ್ ಕರೆಕ್ಟ್ ಇದೆ. ಆದರೂ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು. CCTV ಇಲ್ಲ, CCTV ಕಂಪಲ್ಸರಿ ಇದೆ. ಮತ್ತು ಅದು ಕಂಪ್ಯೂಟರೈಸ್ ಇದು ಬಿಲ್ಲಿಂಗ್ ಟೋಕನ್ ಸಿಸ್ಟಮ್ ಇದೆ. ಇದರಲ್ಲಿ ಏನೋ ಅಡ್ಜಸ್ಟ್ ಮಾಡ್ಬೋದು. ಕಂಪ್ಯೂಟರೈಸ್ ಅಂದರೂ ಅದು ಕಂಪ್ಯೂಟರೈಸ್ ಮಿಷಿನ್ ವೈಸ್ ನೋಡಿ ಅದು ಕಂಡೀಷನ್ನಲ್ಲಿ ಇದೆ. ಬೇರೆ ಕಡೆ ಎಲ್ಲ ಕಂಪ್ಯೂಟರೈಸ್ ಇದೆ, CCTV ಇದೆ. ಸ್ವಲ್ಪ ಇಲ್ಲಿ ಇಲ್ಲ, ಅದು ಮಾಡಿಸ್ಬಿಡಿ. ಮತ್ತು ಎಸ್ಪೆಷಲಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಇದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇದೆ. ಬಡವರಿಗೆ ತುಂಬ ಕಡಿಮೆ ರೇಟ್ಲಿಂದ ಒಂದು ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡಬೇಕಂತ ಇಡೀ ನಮ್ಮ ಸರ್ಕಾರದ್ದು, ಕಾಂಗ್ರೆಸ್ ಗೌರ್ಮೆಂಟ್ದು ಈ ಕಾರ್ಯಕ್ರಮ ಇದೆ. ಅದು ಸಲುವಾಗಿ ನಾನು ಎಲ್ಲೇ ಹೋದರೂ ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್ ಮಾಡ್ತೇನೆ. ನೆಕ್ಸ್ಟ್ ಇದರಲ್ಲಿ ಸುಮಾರು ಚೇಂಜಸ್ ತಂದು ಇನ್ನೂ ಒಳ್ಳೆ ರೀತಿಯಿಂದ ಅವರಿಗೆ ಊಟ ಕೊಡೋದು ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಒಳ್ಳೆಯದು ಕೊಡಬೇಕಂತ ಪ್ರೋಗ್ರಾಮ್ ಇದೆ. ಮತ್ತು ಇದು ಇನ್ನೂ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಮಧ್ಯಾಹ್ನ 2 o'clock DC ಆಫೀಸ್ನಲ್ಲಿ ಮೀಟಿಂಗ್ ಇದೆ. DC ಮತ್ತು ಎಲ್ಲ ಚೀಫ್ ಆಫೀಸರ್, ಕಮಿಷನರ್ಸ್ ಎಲ್ಲರೂ ಬರ್ತಾರೆ. ಮುಂದೆ ಏನೋ ಕಂಪ್ಲೇಂಟ್ ಇದ್ದರೂ ಇಲ್ಲಿ ಅಕ್ಕಪಕ್ಕ ಆಟೋವರಿಗೆ ಬೇರೆಯವರಿಗೆ ನಾನು ಇದ್ರ ಬಗ್ಗೆ ಮಾಹಿತಿ ತೊಗೋತೀನಿ. ಮತ್ತು ನಮ್ಮ ಸ್ಟಾಫ್ಗೆ ಕಳಿಸಿ ಸರ್ಪ್ರೈಸ್ ವಿಸಿಟ್ ಮಾಡಿ ಇದರಲ್ಲಿ ಏನು ಕರೆಕ್ಟ್ ಇದೆ ಅಂತ ನಾನು ಮಾಹಿತಿ ತೊಗೊಂಡು ಆಮೇಲೆ ಆ್ಯಕ್ಷನ್ ತೊಗೋತೀನಿ. ಇವತ್ತು ಕರೆಕ್ಟ್ ಇತ್ತು, ನನಗೆ ಬ್ರೇಕ್ಫಾಸ್ಟ್ ಒಳ್ಳೆಯದು ಸಿಕ್ಕಿದೆ. ಆದರೂ ಈ ಥರನೇ ಸಿಗಬೇಕಂತ, ಈ ಥರನೇ ಇದೆ ಅಂತ ನನಗೆ ಸ್ವಲ್ಪ ಮಾಹಿತಿ ನಾನು ತೆಗೆಸ್ತೀನಿ. ಆಮೇಲೆ ವಿ ಟೇಕ್ ಡಿಸಿಷನ್. ಕೈತಲ್ದ ರಿಕ್ಷಾ ಪಾರ್ಕ್ದ ರಿಕ್ಷಾ ಚಾಲಕರಿಡಲ ಪಾತ್ರಕತೆ ನಡಪಾದು ಇಂದಿರಾ ಕ್ಯಾಂಟೀನ್ ಆಹಾರದ ಗುಣಮಟ್ಟದ ಬಗೆಟು ವಿವರ ಪಡೆಯುಂಡಿರು. ದಿನಲ ಒಂಜೆ ರೀತಿದ ತೆನಸ್ತ ಬದಲ್ಗು ಬೇತೆ ಬೇತೆ ತೆನಸುಲು ಇತ್ತುಂಡ ಎಡ್ಡೆ ಪನ್ಪಿನ ರಿಕ್ಷಾ ಚಾಲಕರಿನ ಅಭಿಪ್ರಾಯಕ್ಕೆ ಇನ್ನಿತ ಬಗೆಟ್ಲ ಅಧಿಕಾರಿಗಳಿಗೆ ಸೂಚನೆ ಕೊರಿಯರು.
निकले मत तुझ्या मुलता ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ, ಕಾಂಗ್ರೆಸ್ ಮುಖಂಡರು ದಿನೇಶ್ ಕುಂಪಲ ಬೊಕ್ಕ ಇಲಾಖಾ ಅಧಿಕಾರಿಗಳು ಈ ಪುರ್ತೋಟಿಗೆ ಎತ್ತರು.